ಕುಂದಾಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಸ್ಥಳವಾದ ಕೊಲ್ಲೂರಿಗೆ ಇದುವರೆಗೆ ಯಾವುದೇ ಸರ್ಕಾರಿ ಬಸ್ಸಿನ ವ್ಯವಸ್ಥೆ ಇಲ್ಲದಿರುವುದರಿಂದ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿಗೆ ತೆರಳಲು ನಿತ್ಯ ಹಣ ನೀಡಿ ಖಾಸಗಿ ವಾಹನದಲ್ಲಿ ಹೋಗಬೇಕಾದ ಪರಿಸ್ಥಿತಿ ಅಲ್ಲಿಯ ವಿದ್ಯಾರ್ಥಿಗಳು ದಿನನಿತ್ಯ ಅನುಭವಿಸಬೇಕಾಗಿದೆ. ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆಯಾಗುತ್ತಿದ್ದು, ಅದರ ಪರಿಣಾಮವಾಗಿ ವಿದ್ಯಾರ್ಥಿಗಳು ಎಬಿವಿಪಿ ನೇತೃತ್ವದಲ್ಲಿ ಕುಂದಾಪುರದಲ್ಲಿ ಸುರಿಯುವ ಮಳೆಯನ್ನ ಲೆಕ್ಕಿಸದೆ ಪ್ರತಿಭಟನೆ ನಡೆಸಿದರು. ದೂರದ ಕೊಲ್ಲೂರಿನಿಂದ ಕುಂದಾಪುರಕ್ಕೆ ಸಾವಿರಾರು ವಿದ್ಯಾರ್ಥಿಗಳು ದಿನನಿತ್ಯ ಶಾಲಾ ಕಾಲೇಜಿಗೆ ತೆರಳಲು ಯಾವುದೇ ಸರ್ಕಾರಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಸಾವಿರಾರು ವರ್ಷದ ಇತಿಹಾಸವಿರುವ ಕೊಲ್ಲೂರಿಗೆ ಯಾವುದೇ ಸರ್ಕಾರಿ ಬಸ್ಸಿನ ವ್ಯವಸ್ಥೆ ಇಲ್ಲದಿರುವುದು ಅತ್ಯಂತ ದುಃಖದ ವಿಚಾರ. ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು, ಶಾಸಕರು, ಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ದು ಯಾವುದೇ ಪ್ರಯೋಜನವಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಬೈಂದೂರು ಶಾಸಕರು ಕೂಡ ಜಿಲ್ಲಾಧಿಕಾರಿಯವರಿಗೆ ಮಾಹಿತಿಯನ್ನ ನೀಡಿದ್ರು. ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉಂಟಾಗುವ ಸಮಸ್ಯೆಗಳಿಗೆ ಅಧಿಕಾರಿಗಳೇ ನೇರ ಹೊಣೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊಲ್ಲೂರು, ಬೆಳ್ಳಾಳ, ಕೆರಾಡಿ 3 ಭಾಗದಲ್ಲಿ ಪರ್ಮಿಟ್ ಇದೆ. ಪರ್ಮಿಟ್ ಇದ್ರೂ ಬಸ್ ಓಡಿಸ್ತಾ ಇಲ್ಲ. ಹಲವು ವಿದ್ಯಾರ್ಥಿಗಳು ದಿನ 30 ರೂಪಾಯಿ ಫೀಗೆ, 30 ರೂಪಾಯಿ ಫೀ, ಕೊಲ್ಲೂರಿಂದ 80 ರೂಪಾಯಿ, ಕೆರಾಡಿಯಿಂದ 30 ರೂಪಾಯಿ, ಬೆಳ್ಳಾಳದಿಂದ 40 ರೂಪಾಯಿ ಫೀ ಕೊಟ್ಟು ಬರ್ತಾ ಇದ್ದಾರೆ. ಪರ್ಮಿಟ್ ಇದ್ರೂ ಇವ್ರು ಯಾಕೆ ಬಸ್ ಓಡಿಸ್ತಾ ಇಲ್ಲ? 4 ತಿಂಗಳಿಂದ ಎಲ್ಲ ಊರವರೊಟ್ಟಾಗಿ ಮನವಿ ಕೊಟ್ಟಿದ್ರು ಅವ್ರು ಸ್ಪಂದಿಸ್ತಾ ಇಲ್ಲ. MLA ಅವರು ಮನವಿ ಕೊಟ್ಟಿದ್ರು, ಸ್ಪಂದಿಸಿಲ್ಲ. ಮೊನ್ನೆ ವಿದ್ಯಾರ್ಥಿಗಳು ಹೋದಾಗ ನಾವು ಹೇಳ್ತಿದ್ರು ಕಂಡಕ್ಟರ್ ಇಲ್ಲ, ಡ್ರೈವರ್ ಇಲ್ಲ ಅಂತ. ಮತ್ತೆ ಯಾರಿಗೆ ಸರ್ ಇವರು ಇಂಪ್ಲಿಮೆಂಟ್ ಮಾಡಿದ್ರು? ಇವರು ಕಂಡಕ್ಟರ್ ಮತ್ತೆ ಡ್ರೈವರ್ ಎಲ್ಲ ಎಲ್ಲಿಗೆ ಹೋಗಿದ್ರು ಸರ್? ಎಷ್ಟೋ ವಿದ್ಯಾರ್ಥಿಗಳು ಸರ್ ಬರುವಾಗ ಕ್ಲಾಸ್ ಸ್ಟಾರ್ಟ್ ಆಗೋದು 9:30, ಬರುವಾಗ 9:30 ಗಂಟೆ ಆಗ್ತದೆ. ಕ್ಲಾಸಿಗೆ ತಗೊಳ್ತಿಲ್ಲ. ಹೇಳಿದ್ರೆ ನೀವು ಕ್ಲಾಸಿಗೆ ಲೇಟ್ ಬರ್ತೀವಿ. ಲೇಟ್ ಬರಲಿಕ್ಕೆ ಕಾರಣ ಸರ್ ಇವರು KSRTC ಬಸ್ಸಿಂದ ಸಮಸ್ಯೆ ಅಲ್ವಾ? ಎಷ್ಟು ಹೇಳಿದ್ರು ಇಲ್ಲ. ಅದಕ್ಕೆ ಅಲ್ಲ, ಮೊದಲು ಬಸ್ ಓಡಿಸ್ತಿದ್ರು, ಮೊದಲು ಪರ್ಮಿಟ್ ಇದೆ ಸರ್, ಓಡಿಸ್ತಾ ಇದ್ರು. ಒಬ್ಬರು ಮಾತಾಡಿ ಕೊಲ್ಲೂರಲ್ಲಿ ಬಸ್ ಓಡಿಸ್ತಾ ಇದ್ರು ಸರ್ ಮೊದಲು. ಅದು ಸ್ಟಾಪ್ ಆಗಿದೆ. ಕೆರಾಡಿ, ಬೆಳ್ಳಾಳದಲ್ಲಿ ಬಸ್ಸಿಗೋಸ್ಕರ ಹೊರಟಾಗಿ ಒಂದು ಪರ್ಮಿಟ್ ಸಿಗಿದೆ. ಪರ್ಮಿಟ್ ಸಿಕ್ಕಿ ಬೆಳ್ಳಾಳದಲ್ಲಿ ಉದಯನಗರ ಇದೆ ಸರ್, ಆ ರೂಟಲ್ಲಿ ಬಸ್ ಬಿಟ್ಟಿದ್ರು ಸರ್. ಆ ರೂಟಲ್ಲಿ ಬಸ್ ಬಿಟ್ಟು ಮತ್ತೆ ಕೈಚಾಳ ಕಣೆನ ನಮ್ಗೆ ಗೊತ್ತಿಲ್ಲ, ಬಸ್ ಕೆರಾಡಿ ನಿಲ್ಲಿಸಿಲ್ಲ. ಅದಾದಮೇಲೆ ಕೆರಾಡಿಯಿಂದ ಮಾನಕಟ್ಟೆ ತುಂಬ ಇದೆ ಸರ್. ನಾವು ನಿಮ್ಗೆ ಕೊಟ್ಟ ಪರ್ಮಿಟ್ ಕಾಪಿ ಇದೆ, ಪರ್ಮಿಟ್ ಕಾಪಿ ಇದೆ ನೋಡಿ ಸರ್, ತುಂಬ ರೂಟ್ ಇದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಕುಂದಾಪುರದ ತಹಶೀಲ್ದಾರ್ ಕಿರಣ್ ಗೌರಯ್ಯ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿ ಮಾತನಾಡಿದ ಅವರು, ಈ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು KSRTC ಅಧಿಕಾರಿಗಳ ಬಳಿ ಈ ಬಗ್ಗೆ ಚರ್ಚಿಸುತ್ತೇನೆ ಹಾಗೂ ವಾರದ ಒಳಗಡೆ ಸಮಸ್ಯೆಗೆ ಸೂಕ್ತ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ರು. ಅಂದ್ಕೊಂಡು ಹೇಳಿದ್ರು, ಒಂದು ಮನವಿ ಕೊಟ್ಟಿದ್ದೆ. ನಾನು ಅದನ್ನ ಬಗ್ಗೆ ಹೇಳಿದ್ದೇನೆ ಇದಾಗಲಿ ಮಕ್ಕಳ ಪರೀಕ್ಷೆಯಲ್ಲಿ ಏನಾದರೂ ಇದು ಮಾಡೋದು ಪಕ್ಷದಲ್ಲಿ ಅವರು ಕರೆಕ್ಟಾಗಿ ಓನ್ ವೆಹಿಕಲ್ ಯಾರ ಹತ್ರ ಇರೋದಿಲ್ಲ. KSRTC ಅವಲಂಬಿಸ್ತಾ ಇರ್ತಾರೆ. ನೀವು ಹಿಂದೆ ಮಾಡೋದನ್ನ ಯಾಕೆ ಕ್ಯಾನ್ಸಲ್ ಅಂತ ಹೇಳಿದ್ರೆ ಸ್ಟಾಫ್ ಏನೋ ಕೊಡ್ತಾ ಇದೆ, ಅದು ಕೊಡ್ತಾ ಇದ್ವಿ ಯಾವುದೇ ನಾನು ಅದಾಗಿ ಈಗ ಕೂಡಲೇ ಬರ್ಬೇಕು ಅಂತ ಹೇಳಿದೆ. ಗೊತ್ತಾಯ್ತಾ? ಈಗ 1 ವಾರ ಕಾಯ್ತು. ಯಾವುದೇ ಆಗಲಿ ಅವ್ರು ಹೇಳಿದ್ದಾರೆ, 1 ವಾರ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ತೇನೆ ಅಂತ KSRTC ಡಿಪೋ ಮ್ಯಾನೇಜರ್ ಮಾತಾಡ್ತಾರೆ. ನಾನು ಇದ್ರ ಬಗ್ಗೆ DC ಅವ್ರಿಗೆ ಗಮನಕ್ಕೂ ತರ್ತೇನೆ. ನೀವು ಏನು ಮನವಿ ಕೊಟ್ಟಿದ್ರು ಅದನ್ನು DC ಅವ್ರ ಗಮನಕ್ಕೂ ತರ್ತೇನೆ. ಮತ್ತು KSRTC ಮೀಟಿಂಗ್ ಮಾಡುವಂತ ಹೇಳ್ತಾರೆ. ನಾಳೆ ನನಗೆ ಸೋಮವಾರದಿಂದ ಬೇರೆ ವಿಷಯದ ಬಗ್ಗೆ DC ಕಚೇರಿಗೆ ಹೋಗುವುದಿದೆ. ಅಲ್ಲಿ DC ಅವ್ರ ಹತ್ರ ಮಾತಾಡ್ತಾರೆ. ಮತ್ತು KSRTC DC ಅವ್ರ ಹತ್ರ ಕರೀತಿ ಮಾತಾಡಿದ್ರೆ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ಪ್ರತಿಭಟನೆಯಲ್ಲಿ ಎಬಿವಿಪಿ ಕುಂದಾಪುರ ತಾಲೂಕು ಸಂಚಾಲಕ ಜಯಸೂರ್ಯ ಶೆಟ್ಟಿ, ತಾಲೂಕು ವಿದ್ಯಾರ್ಥಿನಿ ಪ್ರಮುಖ ಧ್ವನಿ, ಬಂಡಾರ್ಕರ್ಸ್ ಕಾಲೇಜಿನ ವಿದ್ಯಾರ್ಥಿಗಳಾದ ನಾಗೇಶ್, ಶ್ರೀನಿಧಿ, ಬಿಬಿ ಹೆಗ್ಡೆ ಕಾಲೇಜಿನ ಅನುಷಾ, ಪೃಥ್ವಿ, ಕಿಶನ್, ಬಸರೂರು ಶಾರದಾ ಕಾಲೇಜಿನ ದೀಪಾ, ರಂಜಿತ್, ಕೋಟೇಶ್ವರ ಕಾಲೇಜಿನ ಅಭಿ, RN ಶೆಟ್ಟಿ ಕಾಲೇಜಿನ ನಿತಿನ್, ಸುಜನ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರವಿರಾಜ್, V4 ನ್ಯೂಸ್, ಕುಂದಾಪುರ.